ಗುರುವಾರ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಯುವತಿಯ ತಂದೆ ವಿಶ್ವನಾಥ್ ಹಾಗೂ ತಾಯಿ ಲತಾ, ಅನ್ಯ ಕೋಮಿನ ಯುವಕರ ಜೊತೆ ಪುತ್ರಿ ತೆರಳುವಲ್ಲಿ ಎಸ್ಡಿಪಿಐ ಕೈವಾಡವಿದೆ. ಇಲ್ಲಿ ಲವ್ ಜಿಹಾದ್ ನಡೆದಿದೆ. ನಮಗೆ ನ್ಯಾಯ ಬೇಕು. ವಯನಾಡು ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಪುತ್ರಿಯ ಜೊತೆ 5 ನಿಮಿಷವಷ್ಟೇ ಮಾತನಾಡಲು ಅವಕಾಶ ಕಲ್ಪಿಸಿದ್ದಾರೆ. ಈ ಸಂದರ್ಭ ಆಕೆ ನಮ್ಮೊಂದಿಗೆ ಮನೆಗೆ ಬರುವುದಾಗಿ ಹೇಳಿ ಬರೆದುಕೊಟ್ಟಿದ್ದಾಳೆ. ಕೆಲವೇ ಕ್ಷಣಗಳಲ್ಲಿ ಅಲ್ಲಿನ ಪೊಲೀಸರು ಹಾಗೂ ಅಲ್ಲಿದ್ದ ಯುವಕನ ಕಡೆಯ ಎಸ್ಡಿಪಿಐನವರು ಆಕೆಯ ಮೇಲೆ ಒತ್ತಡ ಹೇರಿ ಯುವಕನ ಜೊತೆ ಹೋಗುವುದಾಗಿ ಬರೆಯಿಸಿಕೊಂಡು ನಮ್ಮನ್ನು ಅಲ್ಲಿಂದ ಕಳುಹಿಸಿದ್ದಾರೆ. ಮಂಗಳೂರು ಪೊಲೀಸರು ಮಧ್ಯಪ್ರವೇಶಿಸಿ ನಮಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಮನವಿ ಮಾಡಿದರು. ವಯನಾಡಿಗೆ ಹೋದೆ, ಬೆಳಿಗ್ಗೆ ಹೋದು ರಾತ್ರಿ ಗಾಡಿ ವೆಯ್ಟ್ ಮಾಡಿ ನಮಗೆ ಅಲ್ಲಿ ನ್ಯಾಯ ಇಲ್ಲ. ವೆಯ್ಟ್ ಮಾಡಿ ರಾತ್ರಿ 11 ಗಂಟೆ 12ಗೆ ಕರೆಸಿದ್ರು. ಸೌದಲ್ಲಿ ಮಾತಾಡಿಗೆ ಸಮೇತ ಇಲ್ಲಿ ಸಮಯ ಇಲ್ಲ, ಕೊಡಲಿಲ್ಲ. ಮತ್ತು 5 ನಿಮಿಷ ಮಾತಾಡಿ ಅದ್ರ ಮಗಳು ಹೇಳ್ತಾನೆ ಅವ್ರಿಗೆ ಬರ್ತೇನೆ ಹೇಳಿ ಪೇಪರೆಲ್ಲ ಬರೆದಿಟ್ಟು ಬಟ್ ಓಕೆ ಮನೆ ಹೊರಗೆ ಹಾಕಿದ್ದಾರೆ ಹೋಗಿ ಅಂತ. ಮತ್ತು ಅವನ ಹತ್ರ ಮಾತಾಡೋಕಿದ್ದಾರೆ, ಅವನ ಹತ್ರ ಮಾತಾಡೋಕೆ ಹೇಳಿ 2 ನಿಮಿಷದಲ್ಲಿ ಮಾತಾಡಿ ಎಲ್ಲ ಚೇಂಜ್ ಆಯಿತು. ಪೊಲೀಸ್ ಹೇಳಿದ್ರು ಇದು ಚೇಂಜ್ ಮಾಡು, ಪೇಪರ್ ಚೇಂಜ್ ಮಾಡು. ಅಲ್ಲಿ ಕೇರಳದಲ್ಲಿ ನ್ಯಾಯ ಸಿಗಲಿಲ್ಲ. ಅದಕ್ಕೆ ಇಲ್ಲಿಗೆ ಬಂದಿದ್ದೇನೆ. ಇದು SPB ಅವರ ಕೈಯ ಹೊಡೆದ ಉಂಟು. ಲವ್ ಜಿಹಾದ್ ನಡೀತಾ ಉಂಟು. ಮಗಳಿಗೆ ನಮ್ಮನ್ನು ನೋಡುವಾಗ ಬೇಸರ ಆಯಿತು. ಅವಳು ಹೇಳಿದ್ರು ನಾನು ನಿನ್ನ ಮಟ್ಟಿಗೆ ಬರ್ತೇನೆ ಅಂತ ಹೇಳಿ ಲೆಟ್ರ್ ಬರೆದು ಕೊಟ್ಟರು. ನನಗೆ ಹಾಗೇನಿಲ್ಲಮ್ಮ, ನಾನು ಸರಿಯಾಗಿ ಇದ್ದೇನೆ, ನಾನು ಬರ್ತೇನೆ ನಿಮ್ಮೊಟ್ಟಿಗೆ ಅಂತ. ಹಾಗೆ ಲೆಟರ್ ಬರೆದು ಕೊಟ್ಟು ಮತ್ತೆ ಅವಳು ನನ್ನನ್ನು ಹಗ್ ಮಾಡಲಿಕ್ಕೆ ಅಂತ ಬರುವಾಗ ಅಲ್ಲಿ ಪೊಲೀಸರು ಹೇಳಿದರು ಟಚ್ ಮಾಡಲಿಕ್ಕಿಲ್ಲ ಅಂತ, ದೂರವೇ ಇರಿ ನೀವು ಅಂತ. ಹಾಗೆ ಹೇಳಿದ್ರೆ ನಿಮ್ಮದೆಲ್ಲ ಆಯಿತು, ನೀವು ಇನ್ನು ಹೋಗಿ ಹೊರಗೆ ಹೋಗಿ. ಹಾಗೆ ಅವನಲ್ಲಿ ಕೂಡ ಮಾತಾಡ್ಲಿಕ್ಕೆ ಉಂಟು, ಖಾಲಿ ನಿಮ್ಮ ಹತ್ರ ಮಾತ್ರ ಅಲ್ಲ ಅಂತ ನಮ್ಮನ್ನು ಹೊರಗೆ ಕಳಿಸಿದ್ರು. ಅಲ್ಲಿ ಒಳಗೆ ನಿಲ್ಲಲಿಕ್ಕೆ ಬಿಡಲಿಲ್ಲ. ಅವರ ಜನಗಳೆಲ್ಲ ಒಳಗೆ ಇದ್ದಾರೆ, ನಮ್ಮನ್ನು ಮಾತ್ರ ಬಿಡಲಿಲ್ಲ ಹೊರಗೆ ಕೂತ್ಕೊಳ್ಳಿಕ್ಕೆ. ಅವರೆಲ್ಲ ಒಳಗೆ ಇದ್ರು ಅವರ ಒಟ್ಟಿಗೆ. ಮತ್ತೆ ನಾವು ಹೊರಗೆ ಹೋದೆವು. ಮತ್ತೆ ನಮಗೆ ಕಾಣಲಿಕ್ಕೆ ಸಿಗಲಿಲ್ಲ. ನಮ್ಮನ್ನು ಅಲ್ಲಿಂದಲೂ ಓಡಿಸಿದ್ರು, ನೀವು ಹೋಗಿ ಇನ್ನು ಅಂತ. ಮತ್ತೆ ಅವಳು ಬಂದು ಹೇಳಿದಳು, ನೀವು ಇನ್ನು ಇವತ್ತು ಹೋಗಿ ಅಮ್ಮ, ನಾನು ನಾಳೆ ಬರ್ತೇನೆ ಅಂತ. ಅದರಲ್ಲಿ ಏನು ಷಡ್ಯಂತ್ರ ಆಗಿದೆ ಅಂತ ಮತ್ತೆ ನಮಗೆ ಗೊತ್ತಾಗಲಿಲ್ಲ. ನಮ್ಮನ್ನಲ್ಲಿ ನಿಲ್ಲಲಿಕ್ಕೆ ಬಿಡಲಿಲ್ಲ. ಒಳಗೆ ಅವರದೊಂದು 10-15 ಜನ ಇದ್ದರು. ನಮ್ಮವರನ್ನು ಯಾರನ್ನೂ ಒಳಗೆ ಬಿಡಲಿಲ್ಲ. ನಮ್ಮ ಇಬ್ಬರನ್ನು ಮತ್ತೆ ಸಣ್ಣ ಮಗಳನ್ನು ಮಾತ್ರ ಬಿಟ್ಟದ್ದು. ಅವಳನ್ನು ಫಸ್ಟ್ ಹೇಳಿದರು ಅವಳು ಬೇಡ, ನೀವು ಇಬ್ಬರೇ ಸಾಕು ಅಂತ. ಮತ್ತೆ ಹೇಳಿದ್ರು ಬರಲಿ ಅವಳು ಕೂಡ ಅಂತ. ನಮ್ಮ ಮಗಳು ಮನಸ್ಸು ಬದಲಾಯಿಸಿ ನಮ್ಮ ಮನೆಗೆ ಬರಬೇಕೆಂಬುದು ನಮ್ಮ ಆಸೆ. ಆಕೆಗೆ ನಾವು ಏನೂ ಕಮ್ಮಿ ಮಾಡಿಲ್ಲ. ಬ್ಲ್ಯಾಕ್ ಮೇಲ್ ಮಾಡಿ ಆಕೆಯನ್ನ ಕರೆದೊಯ್ದಿರುವ ಶಂಕೆ ಇದೆ. ಸುರತ್ಕಲ್ನ ಪಿಜಿಯಲ್ಲಿ ಹುಡುಗಿಯರ ಜೊತೆ ಹುಡುಗರು ಕೂಡ ವಾಸ ಇದ್ದು ಮೊನ್ನೆ ಅಲ್ಲಿ ಹೋಗುವಾಗ ಗಮನಕ್ಕೆ ಬಂದಿದೆ. ಅಲ್ಲಿ ಏನೆಲ್ಲ ವ್ಯವಹಾರಗಳು ನಡೆಯುತ್ತಿವೆ ಎಂಬುದರ ಬಗ್ಗೆಯೂ ಪೊಲೀಸರು ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು. ನಾನು ಅಲ್ಲಿ ನನ್ನ ಮಗಳನ್ನು ಆ ಪಿಜಿಯಲ್ಲಿ ಹುಡುಕ್ಲಿಕ್ಕೆ ಹೋಗುವಾಗ ಆ ಪಿಜಿಯಲ್ಲಿ 2 ಹುಡುಗಿಯರಿದ್ದಾರೆ ಅಂತ ನನಗೆ ಗೊತ್ತುಂಟು, 3 ಹುಡುಗಿಯರಿದ್ದಾರೆ ಅಂತ ನನಗೆ ಗೊತ್ತುಂಟು. ಅಲ್ಲಿ ನಾನು ಅಲ್ಲಿ ಹೋಗುವಾಗ ಅಲ್ಲಿ ಬಾಗಿಲು ತಟ್ಟುವಾಗ ಬಾಗಿಲು ತೆಗೆಯುವುದೇ ಇಲ್ಲ. ತುಂಬ ಹೊತ್ತಾದ ನಂತರ ಬಾಗಿಲು ತೆಗೆಯುವಾಗ 2 ಹುಡುಗಿಯರು ಮತ್ತು 1 ಹುಡುಗ ಆ ರೂಮಿನಿಂದ ಹೊರಗೆ ಬಂದ. ಹಿಂದೂ ಜಾಗರಣಾ ವೇದಿಕೆ ಮುಖಂಡ ನರಸಿಂಹಮಾಣಿ ಮಾತನಾಡಿ, ನಿರಂತರವಾಗಿ ಹಿಂದೂ ಸಮಾಜದ ಹದಿಹರೆಯದ ಯುವತಿಯರನ್ನ ಪ್ರೀತಿಯ ಬಲೆಗೆ ಸಿಲುಕಿಸಿ ಲವ್ ಜಿಹಾದ್ ಮಾಡುತ್ತಿರುವ ಘಟನೆ ಹೆಚ್ಚುತ್ತಿದೆ. ಮತಾಂತರ ಆದ ಹುಡುಗಿ ಸುಖಿ ಜೀವನ ನಡೆಸಿದ ಉದಾಹರಣೆ ಇಲ್ಲ. ಸುರತ್ಕಲ್ ಭಾಗದಲ್ಲಿ ಡ್ರಗ್ಸ್ ಮಾಫಿಯಾ, ಲವ್ ಜಿಹಾದ್ ಹೆಚ್ಚಿದೆ. ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ವಿಶೇಷ ಕಾನೂನು ರೂಪಿಸಬೇಕು ಎಂದು ಒತ್ತಾಯಿಸಿದರು. ಒಂದು ಹದಿಹರೆಯದ ಹುಡುಗಿಯರನ್ನ ದಾರಿ ತಪ್ಪಿಸುವಂಥದ್ದು ಇದು ಅತ್ಯಂತ ಕ್ರೂರವಾದಂಥ ಕೆಲಸ ಮತ್ತು ಕಾನೂನಿಗೆ ಅತ್ಯಂತ ಶಿಕ್ಷಾರ್ಹದ ಅಪರಾಧ. ಸಮಾಜದಲ್ಲಿ ಯಾರನ್ನು ಕೂಡ ಒಬ್ಬರು ದಾರಿ ತಪ್ತಾರೆ, ಒಂದು ಸಣ್ಣ ವಯಸ್ಸಿನಲ್ಲಿ ದಾರಿ ತಪ್ತಾರೆ ಅಂತ ಹೇಳುವಾಗ ಅವರನ್ನು ಸರಿಪಡಿಸುವಂಥದ್ದು ನಮ್ಮ ಕೆಲಸ. ಅದಕ್ಕೆ ಮತ್ತೊಮ್ಮೆ ಅದೇ ಇದಕ್ಕೆ ತಿಲುಕಿಸುವಂಥದ್ದು ಅದು ಶಿಕ್ಷಾರ್ಹ ಅಪರಾಧ. ಅದರಲ್ಲಿ ನೋಡಬೇಕಿದ್ರೆ ಭಾರಿ ದೊಡ್ಡದಾದಂಥ ಷಡ್ಯಂತ್ರ ಇದು. ಕೇರಳ, ನಮಗೆ ಇಡೀ ದೇಶದಲ್ಲಿ ಕೇರಳದ ಪರಿಸ್ಥಿತಿ ಗೊತ್ತಿದೆ. ಮತಾಂತರಕ್ಕೆ, ಲವ್ ಜಿಹಾದಿಗೆ ಮೂಲ ತಾಣವೇ ಕೇರಳ. ಕೇರಳದ ಅಧಿಕಾರಿ ಮತ್ತು ಕೇರಳದ ಸರ್ಕಾರ, ಕೇರಳದ ಪೊಲೀಸ್ ಅಧಿಕಾರಿಗಳ ವರ್ತನೆಯನ್ನು ಖಂಡಿಸೋದಕ್ಕೋಸ್ಕರ ಇದನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾವು ಕಣ್ಣಾರೆ ಕಂಡಂಥದ್ದು, ಸ್ಟೇಟ್ ಬ್ಯಾಂಕ್ ಭಾಗದಲ್ಲಿ ಹೋದ್ರೆ ಕೇರಳದ ಇಲ್ಲಿಗೆ ಬರುವಂಥ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಬರುವಂಥ ಹುಡುಗರು ಅದು ಕೂಡ ನಾನು ಒಂದೇ ಮತಕ್ಕೆ ಸೇರಿದವರು. ಅವರು ಅಲ್ಲಿ ಮಾಡುವಂಥ ಒಂದು ಆ ವ್ಯವಸ್ಥೆಯನ್ನು ನೋಡಿದರೆ ಯಾರಿಗೂ ಕೂಡ ಮನಸ್ಸು ಇದು ರಕ್ತ ಕುದೀತದೆ. ಅತ್ಯಂತ ವ್ಯವಸ್ಥಿತವಾಗಿ ಮಾಡುವಂಥ ವ್ಯವಸ್ಥೆ, ಅದು ಕೂಡ ಡ್ರಗ್ಸ್ ದಂಧೆಯ ಮೂಲಕ. ಇಷ್ಟೆಲ್ಲ ಕಾನೂನಿದ್ರು, ಇಷ್ಟು ಒಳ್ಳೆಯ ಅಧಿಕಾರಿಗಳು ಅದನ್ನ ಹಿಡಿಯುವಂಥ ಪ್ರಯತ್ನವನ್ನು ಮಾಡಿದ್ರು. ಯಾವುದೇ ಹೆದರಿಕೆ ಇಲ್ಲದೆ ಇದನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಲವ್ ಜಿಹಾದ್ ನಿನ್ನೆ ಮೊನ್ನೆ ನಡೆದಂಥದ್ದನ್ನು ಉಗ್ರ ಶಬ್ದಗಳಿಂದ ಹಿಂದೂ ಜಾಗರಣೆ ವೇದಿಕೆ ನಾವು ಖಂಡಿಸ್ತೇವೆ.
ಜೊತೆಗೆ ಆ ಲವ್ ಜಿಹಾದಿನ ವ್ಯವಸ್ಥೆಯನ್ನು ನೋಡಿದರೆ ಆ ಒಬ್ಬ ಹುಡುಗ ಅಲ್ಲಿ ಒಬ್ಬ ಸುರತ್ಕಲ್ಲಿನ ಇದು ಚಿನ್ನದ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ. ಆ ಚಿನ್ನದ ಅಂಗಡಿಯ ಮಾಲಕ ಚಿನ್ನದ ಅಂಗಡಿಯ ಮಾಲಕ STPI ಅವನ ಕುಮ್ಮಕ್ಕಿಂದಲೇ. ಯಾಕೆಂತ ಕೇಳಿದ್ರೆ ಕಳೆದ ಕೆಲವೊಂದು ಸಂದರ್ಭದಲ್ಲಿ ಈ PFI ಬ್ಯಾನ್ ಆಯಿತು. ಆದರೆ ಸಮಾಜದಲ್ಲಿ ಶಾಂತಿಯನ್ನು ಹಾಳು ಮಾಡುವಂಥದ್ದು, ಸಾಮರಸ್ಯವನ್ನು ಹಾಳು ಮಾಡುವಂಥ ಸಂಘಟನೆ ಬ್ಯಾನ್ ಆದ ನಂತರ ಅದರೆಲ್ಲ ಭಾಗವನ್ನು ತಗೊಂಡು ಕೆಲಸ ಮಾಡುವಂಥದ್ದು STPI. ಈಗ ನಿನ್ನೆ ಇವರು ಕರ್ನಾಟಕ ಪೊಲೀಸರನ್ನು ಇಟ್ಕೊಂಡು ಕೇರಳಕ್ಕೆ ಹೋದಂಥ ಸಂದರ್ಭದಲ್ಲಿ ಎಲ್ಲಿವರೆಗೆ ಅಂತ ಕೇಳಿದ್ರೆ ಕೇರಳದ ಸರ್ಕಾರ ಮತ್ತು ಪೊಲೀಸರ ವ್ಯವಸ್ಥೆ ಎಲ್ಲಿವರೆಗೆ ಮುಟ್ಟಿದೆ ಅಂತ ಕೇಳಿದ್ರೆ ಕರ್ನಾಟಕದ ಪೊಲೀಸರ ಜೊತೆ ಇವರು ಎತ್ತವರು ಹೋದಂಥ ಸಂದರ್ಭದಲ್ಲಿ ಅಲ್ಲಿ STPIಯ ಮುಖಂಡರು ಮತ್ತು ಒಂದಷ್ಟು ಕಾರ್ಯಕರ್ತರು ಅವರೇ ಹೇಳಿದ್ದಾರೆ ಪ್ರೆಸ್ ಮೀಟ್ ಅಲ್ಲಿ. ಅದನ್ನು ಅವರು ನೇರವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ಅವರನ್ನು ಸೇರಿಕೊಂಡು ಇವರು ಬೇರೆ ಒಂದು ಭಾಗ ಸಪರೇಟ್ ಜಾಗ, ಒಂದು ಗುಪ್ತವಾದಂಥ ಜಾಗಕ್ಕೆ ಕರ್ಕೊಂಡು ಹೋಗಿ ಆ ಹುಡುಗಿಯಲ್ಲಿ ಸಂಭಾಷಣೆಯನ್ನು ಮಾಡಿ ಇವರ ಎದುರಲ್ಲಿ ಮಾತಾಡಿದಂಥ ಸಂದರ್ಭದಲ್ಲಿ ಆ ಹುಡುಗಿ ಹೇಳಿದ್ರು ನಾನು ನಿಮ್ಮ ಜೊತೆಗೆ ಬರ್ತೇನೆ ಅಂತೇಳಿ ಇದರಲ್ಲಿ ಬರೆದು ಕೊಡುವಂಥ ಸಂದರ್ಭ. ಅದನ್ನು ನೋಡಿ ಪೊಲೀಸರು ಈ STPI ಅವರಿಗೆ ಸಹಕಾರವನ್ನು ಮಾಡಿ ಬೇರೆಯೇ ಕಡೆಗೆ ಕರ್ಕೊಂಡು ಹೋಗಿ ನೋಡಿ ಕಾನೂನಿನಲ್ಲಿ ಹೇಗಿದೆ, ಇಲ್ಲಿ ನಮ್ಮನ್ನು ಯಾರಾದರೂ ಒಬ್ಬರನ್ನ ಆರೋಪಿಯನ್ನು ದಸ್ತಗಿರಿ ಮಾಡಿದರೆ ಯಾರೇ ಸಾರ್ವಜನಿಕರು ಅಥವಾ ಯಾರೇ ಸಂಘಟನೆಯವರು ಒಳಗೆ ಹೋಗ್ಲಿಕ್ಕಿಲ್ಲ, ಪೊಲೀಸರು ಮಾತ್ರ ತನಿಖೆಯನ್ನು ಮಾಡಬೇಕು. ಕೇರಳದ ಪರಿಸ್ಥಿತಿ ನೋಡಿ, STPIಯ ಮುಖಂಡರು ಮತ್ತು ಬೇರೆ ಬೇರೆ ಅವರ ಚೇಲಗಳನ್ನು ಸೇರಿಸಿಕೊಂಡು ಬೇರೆ ಕಡೆಗೆ ಕರ್ಕೊಂಡು ಹೋಗಿ ಆ ಹುಡುಗಿ ಹತ್ರ ಗುಪ್ತವಾಗಿ ಮಾತಾಡಿ ವಾಪಸ್ ಅವರ ಮನಸ್ಸನ್ನು ಬದಲಾಯಿಸಿ. ಯಾಕೆಂತ ಕೇಳಿದ್ರೆ ಅವರಲ್ಲಿ ಯಾವುದೋ ಆ ಹುಡುಗಿಯ ಬೇಡದ ಚಿತ್ರಣವೋ ಏನೋ ಇರಬೇಕು, ಬ್ಲ್ಯಾಕ್ ಮೇಲ್ ಮಾಡಿರಬೇಕು. ಕರ್ಕೊಂಡು ಹೋಗಿ ನೋಡಿ ಹೀಗೆ ಮಾಡ್ತೇನೆ, ನೀವು ಅವರ ಎತ್ತವರು ಹೇಳಿದಾಗೆ ನೀನು ಒಪ್ಪಿಕೊಂಡ್ರೆ ನಿನ್ನನ್ನು ಬಿಡುವುದಿಲ್ಲ, ಇದನ್ನು ವೈರಲ್ ಮಾಡ್ತೇವೆ, ನಿನ್ನ ಮಾನ ತೆಗಿತೇವೆ, ನಾವು ಹೇಳಿದಾಗ ಕೇಳಬೇಕು ಎನ್ನುವಂಥ ರೀತಿಯಲ್ಲಿ ಆ ಹುಡುಗಿಯಾಗೆ ಮತ್ತೊಮ್ಮೆ ಬೆದರಿಕೆಯನ್ನು ಹಾಕಿ ಅವರ ಮನಸ್ಸನ್ನು ಪರಿವರ್ತನೆ ಮಾಡಿದ್ದಾರೆ. ಹಿಂದೂ ಜಾಗರಣಾ ವೇದಿಕೆ ಪದಾಧಿಕಾರಿಗಳಾದ ಅಮಿತ್ ಗುಂಡಳಿಕೆ, ಲಿಖಿತ್ ರಾಜ್ ಉಪಸ್ಥಿತರಿದ್ದರು.